ನಾವೀಗ ನೀಲಾವರ ದೇವಸ್ಥಾನದ ವಠಾರದಲ್ಲಿದ್ದೇವೆ. ಇಲ್ಲಿ ನಮ್ಮ ಹಿಂಭಾಗದಲ್ಲಿ ಈಗ 8 ಶಿಲಾಶಾಸನಗಳಿದ್ದಾವೆ. ಹಾಗೆ ಸಮೀಪದ ಗದ್ದೆಯಲ್ಲಿ ಒಂದು ಶಿಲಾಶಾಸನ ಇದೆ. ಹತ್ತಿರದ ಹುರಾಡಿಯ ಪ್ರೌಢಶಾಲಾ ವಠಾರದಲ್ಲಿ ಒಂದು ಶಿಲಾಶಾಸನ ಇದೆ. ಇಷ್ಟು ನಮಗೀಗ ಇರುವ ಉಪಲಬ್ಧ ಶಿಲಾಶಾಸನಗಳು. ಮತ್ತು ಒಳಪೌಳಿಯಲ್ಲಿ ಇನ್ನೊಂದು ಶಿಲಾಶಾಸನ ಇದೆ. ಒಟ್ಟು 11 ಶಿಲಾಶಾಸನಗಳ ಬಗ್ಗೆ ನಾವೀಗ ಅಧ್ಯಯನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದೆಲ್ಲ ಆಳುಪರ ಕಾಲ, ಕೊನೆಗೆ ಮತ್ತು ವಿಜಯನಗರದ ಕಾಲ, ಮಧ್ಯದಲ್ಲಿ ಬಲ್ಲಾಳರ ಕಾಲ, ಹೀಗೆ 3 ಜನ ರಾಜವಂಶದವರ ಕಾಲದ ಸುಮಾರು 250 ವರ್ಷಗಳ ಮಧ್ಯದ, ಅಂದರೆ 750 ವರ್ಷದ ಹಿಂದಿನದ್ದು ಮತ್ತು 550 ವರ್ಷದ ಈಚೆದು, ಮಧ್ಯದ 250 ವರ್ಷಗಳ ಕಾಲದ ಈ 11 ಶಾಸನಗಳ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಎಲ್ಲದರಲ್ಲಿಯೂ ಕೂಡ ಶಾಸನ ಶಿಲ್ಪ ಅಂತ ಇದೆ. ಕೊನೆಗೆ ಕೆಲವರು ಶಾಸನದೇ ಆದ ಮಧ್ಯಕಾಲದ ಶಾಸನಗಳಲ್ಲಿ ಒಂದು ನಿಯಮ ಇದೆ. ಅದು ದೇವತಾ ಪ್ರಾರ್ಥನೆಯಿಂದ ಪ್ರಾರಂಭ ಆಗ್ತದೆ. ಕೊನೆಗೆ ನಮಸ್ತುಂಗ ಶಿರಸ್ತುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ ಅನ್ನುವಂತಹ ಶಿವಸ್ತುತಿಯಿಂದ ಪ್ರಾರಂಭ ಆಗ್ತದೆ. ಶಿವಲಿಂಗದಂತಹ ಇದರಲ್ಲಿ ಶಾಸನ ಶಿಲ್ಪ ಇದೆ, ಅಂತಹ ಶ್ಲೋಕಗಳಿದ್ದಂಥದ್ದಿದೆ. 11ರಲ್ಲಿ 9 ಶಾಸನಗಳು ಪೂರ್ಣ ಶಾಸನಗಳು, 1-2 ಮಾತ್ರ ತುದಿ ಭಾಗ ಇಲ್ಲದಿರುವಂಥದ್ದು. ಆದ್ದರಿಂದ ನೀಲಾವರ ಸಮೀಪದ ಪಂಚಮಿ ಕಾನನ, ಇದಕ್ಕೆ ಇರುವಂತಹ ನಮ್ಮ ಬಾರ್ಕೂರು ಸಂಸ್ಥಾನದ ಸಂಬಂಧ, ಆಡಳಿತ ಮಾಡುವ ವಿಜಯನಗರದ ಅರಸರು, ಇಲ್ಲಿಯ ಮಾಂಡಲಿಕರು ಅಂದರೆ ಇಲ್ಲಿಯ ರಾಜ್ಯಪಾಲರು, ಮತ್ತು ದ್ವಾರ ಸಮುದ್ರ ಅಂದರೆ ಈಗಿನ ಹಳೆಬೀಡು, ಅಲ್ಲಿಯೂ ಕೂಡ ಆಡಳಿತ ಮಾಡ್ತಾ ಇದ್ದ ವಿಜಯನಗರ ಅರಸರ ಪ್ರತಿನಿಧಿಗಳು ಇಲ್ಲಿಗೆ ಶಾಸನ ಬಿಟ್ಟಂಥ ದಾಖಲೆ ಇದೆ. ವಿಶೇಷವಾದ ಅಧ್ಯಯನ ಅಂತ ಹೇಳಿದ್ರೆ ಈ ದೇವಿಗೆ ಬೇರೆ ಬೇರೆ ಕಾಲದಂತಹ ರಾಜರು, ರಾಜಪ್ರತಿನಿಧಿಗಳು ಕೊಟ್ಟಂತಹ ದಾನ. ಈ ಎಲ್ಲ ಶಾಸನಗಳಲ್ಲಿ ಇಲ್ಲಿಯ ದೇವಿಯನ್ನು ದುರ್ಗಾ ಭಗವತಿ ಅಂತ ಕರೆದಿದೆ. ದುರ್ಗಾ ಭಗವತಿಯ ಶಿಲ್ಪಶಾಸ್ತ್ರದ ಅಧ್ಯಯನ ಪ್ರಕಾರ ಲಕ್ಷಣ ಮಹಿಷಾಸುರ ಮರ್ದಿನಿಯೇ. ಆದ್ದರಿಂದ ಇಲ್ಲಿ ಕಾಣುವ ಮಹಿಷಾಸುರ ಮರ್ದಿನಿ ಮತ್ತು ಶಾಸನದಲ್ಲಿ ಹೇಳುವ ದುರ್ಗಾ ಭಗವತಿ ಒಂದೇ. ಇನ್ನು ನೀಲಾವರ ಅದು ಉಚ್ಚಾರಕ್ಕೆ ಅನುಗುಣವಾಗಿ ಬದಲಾವಣೆಗೊಂಡಂಥ ಹೆಸರು. ಶಾಸನಗಳಲ್ಲಿ ಸರಿಯಾಗಿ ನಿರುವಾರ ಅಂತ ಇದೆ, ನಿರುವಾರ ಅಂತ. ನೀರು ಇಲ್ಲಿ ಇದರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಹರಿತಾ ಇದೆ, ಸೀತಾ ನದಿ. ವಾರ ಅಂದರೆ ಪ್ರವಾಹವೂ ಹೌದು, ನೀರಿನ ಪ್ರವಾಹ, ಅದರ ಹತ್ತಿರ ಇರುವ ನೀರ ದಂಡೆಯಲ್ಲಿರುವಂಥ ಪ್ರದೇಶ ಅಂತ ಹೇಳಿ ಆಗ್ತದೆ. ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ರಲಯೋಹ ಅಭೇದ ಅಂತ. ಆದ್ದರಿಂದ ನೀರವಾರ ನೀಲಾವರ ಆಗಿದೆ. ಉಚ್ಚಾರದ ಸೌಲಭ್ಯಕ್ಕೋಸ್ಕರವಾಗಿ ನೀಲಾವರ ಆಗಿದೆ. ಆಡು ಮಾತಿನಗೆ ಇಂಥದ್ದೇ ನಿಯಮ ಇರಬೇಕು, ಹೀಗೆ ಇರಬೇಕಂತ ಹೇಳೋ ಕ್ರಮ ಇಲ್ಲ. ಆದ್ದರಿಂದ ಇವತ್ತು ಜನಪ್ರಿಯವಾಗಿ ಅದು ನೀಲಾವರ ಆಗಿದೆ. ಶಾಸನಗಳಲ್ಲಿ ನಿರುವಾರ ಅಂತಲೇ ಇದೆ. ಇಲ್ಲಿಯ ಮಹಿಷಮರ್ದಿನಿಯ ಈ ವಿಶೇಷತೆಗೋಸ್ಕರವಾಗಿ ಅಲ್ಲಿಯ ರಾಜರು, ರಾಜಪ್ರತಿನಿಧಿಗಳು ಏನು ದಾನ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದಿಷ್ಟು ಸಾಂಸ್ಕೃತಿಕ ಅಧ್ಯಯನ ಆ ಶಾಸನಗಳಿಂದ ಮಾಡಲಿಕ್ಕಾಗ್ತದೆ. ಇಲ್ಲಿ ಹುಣ್ಣಿಮೆಯ ದಿವಸ ದಾನ ಮಾಡಿದ ಶಾಸನ ಇದೆ. ಹಾಗೆ ಅಮಾವಾಸ್ಯೆ ದಿವಸ, ಗ್ರಹಣದ ದಿವಸ ಮಾಡಿದ ಶಾಸನ ಇದೆ. ಹಾಗೆ ಈಗ ನಮ್ಮ ಮಿತ್ರ ಶ್ರುತೇಶ್ವರ ಹೇಳಿದಾಗ ವೈಶಾಖ ಶುದ್ಧ ಪಂಚಮಿ ಅದೊಂದು ಒಳ್ಳೆಯ ದಿವಸ, ಆ ದಿವಸ ಇಲ್ಲಿ ದಾನ ಕೊಟ್ಟಂತಹ ಶಾಸನ ಇದೆ. ಹಿಂದೆ ದಾನ ಕೊಡುವಾಗ ಕೂಡ ಪುರೋಹಿತರು, ದೇವಸ್ಥಾನದ ಅರ್ಚಕರು ಹೇಳುವ ಒಳ್ಳೆಯ ದಿವಸನ ಆಯ್ಕೆ ಮಾಡಿಕೊಳ್ತಿದ್ರು. ಅಂತಹ ಪುಣ್ಯ ದಿವಸಗಳಲ್ಲಿಯೇ ರಾಜರು ಇಂಥ ಕೆಲಸ ಮಾಡ್ತಿದ್ರು ಅನ್ನುವಂಥ, ಹಾಗೆ ಇತರ ಅಕ್ಕಪಕ್ಕದ ಊರುಗಳ ಹೆಸರಾಗಲಿ ಇತ್ಯಾದಿಗಳು ಕೂಡ ಕೇವಲ ರಾಜರು ದಾನ ಕೊಟ್ಟರು ಅನ್ನೋದು ಒಂದು ಸಂಗತಿ. ಆದರೆ ಇಲ್ಲಿಯ ಸಾಂಸ್ಕೃತಿಕ ಅಧ್ಯಯನ ಈ 11 ಶಾಸನಗಳಲ್ಲಿ ನಾವು ನಿರಂತರವಾಗಿ ಮಾಡಬಹುದಾಗಿದೆ. ಆದ್ದರಿಂದ ಇಲ್ಲಿಯ ಅತ್ಯುಪಯುಕ್ತವಾದಂತಹ ಒಂದು ಕ್ಷೇತ್ರ ಮಹಾತ್ಮೆ ಇದೆ. ಅದರಂತೆಯೇ ನಾವು ಶಾಸನಗಳ ಆಧಾರದ ಮೇಲೆ ಇಲ್ಲಿಯ ಇತಿಹಾಸವನ್ನು ಪುನರಧ್ಯಯನ ಮಾಡುವ ಅವಕಾಶ ಇದೆ. ಅದಕ್ಕೆ ಭಗವತಿ ದುರ್ಗಾ ನಮಗೆ ಅನುಗ್ರಹಿಸಲಿ. ಇಲ್ಲಿಯ ಸ್ಥಳೀಯರಾದಂತಹ ಶ್ರೀಮಾನ್ ಗಣಪತಿ ಅಡಿಗರು ಇದಕ್ಕೆ ಬಹಳ ಉತ್ಸಾಹ ತೋರಿಸಿದ್ದಾರೆ. ಅವರ ಪ್ರೋತ್ಸಾಹ ಇಲ್ಲದೆ ಇದ್ದರೆ ನಾವು ಇವತ್ತು ಇಲ್ಲಿ ಬರೋದಿರಲಿಲ್ಲ. ನಾನು ಹೆಸರಿಗೆ ಮಾತ್ರ, ಇಲ್ಲಿ ಶ್ರುತೇಶ ಆಚಾರ್ಯ ಅಂತ ಇದ್ದಾರೆ, ಯುವಕರು. ನನಗೂ ಅವರಿಗೂ ಕೇವಲ 40 ವರ್ಷ ವ್ಯತ್ಯಾಸ ಅಷ್ಟೇ. ಆದರೆ ಸಮಾನಶೀಲ ವ್ಯಸನೇಶು ಸಖ್ಯ ಅಂತ ಒಂದು ಮಾತಿದೆ. ನಮ್ಮ ಗುಣಶೀಲಗಳು ಮತ್ತು ಹವ್ಯಾಸಗಳು ಒಂದೇ ಆದರೆ ಸ್ನೇಹ ಉಂಟಾಗ್ತದಂತೆ. ಆದ್ದರಿಂದ ನಾವು ಸ್ನೇಹಿತರು. ಈ ಎಲ್ಲ ಕಾರ್ಯಕ್ಕೆ ಅವರೇ ಅದನ್ನು ಮುಂದಾಗಿ ನಿಂತು ಮಾಡ್ತಾರೆ. ನಾನು ಜೊತೆಯಲ್ಲಿರ್ತೇನೆ. ದೇವರು ನಮಗೆ ಅನುಗ್ರಹಿಸಲಿ. ಎಲ್ಲರಿಗೂ ಇಲ್ಲಿ ಬಂದು ಭಾಗಿಗಳಾದಂಥವರು, ಕಾಲೇಜಿನ ಪ್ರಾಧ್ಯಾಪಕರು ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರು ಮುಂದಿನ ನಮ್ಮ ಈ ಶಾಸನಗಳ ಅಧ್ಯಯನ ಮಾಡುವವರು.
ನಾವು ಆಸಕ್ತಿ ಮೊದಲು ಅಧ್ಯಯನ ಮಾಡಲು ಅನ್ನೋ ಪ್ರಶ್ನೆ ಬರ್ತದೆ. ಅಧ್ಯಯನದಿಂದ ಆಸಕ್ತಿ ಬರ್ತದೆ, ಆಸಕ್ತಿಯಿಂದ ಅಧ್ಯಯನ ಮಾಡಲಿಕ್ಕೆ ಆಗ್ತದೆ. ಆದ್ದರಿಂದ ಇದು ನಮ್ಮದು ನಿರಂತರ ಪ್ರಕ್ರಿಯೆ ನಡೆಯಲಿ, ಇದಕ್ಕೆ ನೀವೆಲ್ಲ ಸಾಕ್ಷಿಗಳಾಗಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮಹಾತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ನೀಲವಾರದಲ್ಲಿ ನಾವಿದ್ದೇವೆ. ಸೊ ಇಲ್ಲಿ ಒಂದು 8 ಶಾಸನಗಳಿದೆ. ಸೊ ಆಳುಪ ಪೀರಿಯಡಿಂದ ಹಿಡ್ಕೊಂಡು ಇದು ವಿಜಯನಗರ ಪೀರಿಯಡ್ವರೆಗೆ ಶಾಸನಗಳು ಆಲ್ರೆಡಿ ಪಬ್ಲಿಷ್ ಆಗಿದೆ ಕೆಲವೊಂದು. ಸೊ ಈಗ ನಾವು ಮಕ್ಕಳಿಗೆ ಯಾವ ಥರ ಅಂದರೆ ಲೈಕ್ ಯಾವ ಥರ ಕ್ಲೀನ್ ಮಾಡೋದು, ಯಾವ ಥರ ಸ್ಟಡಿ ಮಾಡೋದು ಹೇಳಿಕೊಡ್ತೀವಿ. ಅಂದರೆ ನಾವು ಸ್ವಲ್ಪ ಅಪ್ಡೇಟೆಡ್ ವರ್ಷನಲ್ಲಿ ಮಾಡ್ತಾ ಇದ್ದೇವೆ ಈ ಥರ ಅಂತ ಈ ಶಾಸನಗಳೆಲ್ಲ. ಸೊ ನಮಗೆ ಈಗ ಇದಕ್ಕೆ ಪ್ರೇರಣೆ ಕೊಟ್ಟಿರೋದು ಯಾರು ಅಂತ ಹೇಳಿದ್ರೆ KS ಉಡುಪ ಸರ್. ಸೊ ಅವರು ಇತಿಹಾಸ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ, ಮತ್ತು ಅದೇ ಥರ ಕೆಲವೊಂದು ಆರ್ಕಿಯಾಲಜಿ ಫೀಲ್ಡಲ್ಲಿ ತುಂಬ ಲೇಖನಗಳು ಕೂಡ ಬರೆದಿದ್ದಾರೆ. ಸೊ ಈಗ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೇವೆ ಯಾವ ಥರ ಅಂತ. ಸೊ ಇಲ್ಲಿರುವ 8 ಶಾಸನಗಳನ್ನು ಕೂಡ ನಾವೀಗ ಕ್ಲೀನ್ ಮಾಡಿ ಯಾವ ಥರ ವರ್ಕ್ ಮಾಡಬೇಕಂತ ನಾವು ಹೇಳ್ತೇವೆ, ಯಾವ ಥರ ಇದು ಮಾಡಬೇಕಂತ ಹೇಗಂತ. ಸೊ ವಿಭೂತಿ ಯೂಸ್ ಮಾಡ್ತಿದ್ದೇವೆ. ಕೆಲವರೆಲ್ಲ ಈಗ ಚಾಕ್ ಪೀಸ್ಗಳು ಯೂಸ್ ಮಾಡ್ತಾರೆ ಮತ್ತು ಅಕ್ಕಿಟ್ಗಳನ್ನು ಹಾಕ್ತಾರೆ. ಸೊ ಅದು ಅಕ್ಕಿಟ್ಗಳ ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಹಾಕ್ತಾರೆ. ನಾವು ಇದು ವಿಭೂತಿಯನ್ನು ಹಾಕ್ತಿದ್ದೇವೆ. ಇದು ಸ್ಟೋನ್ ಗ್ರಾನೈಟ್ ಆಗಿರೋದ್ರಿಂದ ನಾವೀಗ ಇದನ್ನು ಕ್ಲೀನ್ ಮಾಡುವಾಗ ಆಲ್ಮೋಸ್ಟ್ ಕೈಯಲ್ಲಿ ಯೂಸ್ ಮಾಡ್ತೇವೆ. ಕೈಯಲ್ಲಿ ಈ ಥರ ಮಾಡಿದ ಅಕ್ಷರಗಳು ಕೆಲವೊಮ್ಮೆ ಕಾಣುತ್ತೆ ನೀಟಾಗಿ, ಆಯಿತಾ. ಈ ಥರ ಇಲ್ಲಿ ಅಕ್ಷರಗಳು ಇದೆ ಅಂತ ಗೊತ್ತಾಗುತ್ತೆ ನೋಡಿ. ಒಂದು ಪುರ ಫಸ್ಟಿಗೆ ಕ್ಲೀನ್ ಮಾಡಿಕೊಡವ. ಫಸ್ಟು ಕ್ಲೀನ್ ಮಾಡುವಾಗ ಜಸ್ಟ್ ಇದನ್ನು ಮಾತ್ರ ಕ್ಲೀನ್ ಮಾಡ್ತೇವೆ. ಕೆಲವೊಮ್ಮೆ ಆಲ್ಮೋಸ್ಟ್ ಇದು ಕೂಡ ಕ್ಲೀನ್ ಮಾಡಬೇಕು, ಯಾಕಂದರೆ ಕೆಲವೊಮ್ಮೆ ಇಲ್ಲಿ ಕೂಡ ಕೆಲವು ಲಿಂಕ್ಗಳಿರುತ್ತೆ ಇಲ್ಲಿ ಕೂಡ. ಸೊ ಆವಾಗ ನಿಮಗೆ ಕಾಣದೇ ಇರೋದೆಲ್ಲ ಈಗ ನೋಡಿ ಒಂದು ಒಳ್ಳೆ ಕ್ಲಿಯರ್ ಪಿಕ್ಚರ್ ಸಿಕ್ತು. ಸೊ ಏನೆಲ್ಲಿದೆ, ಶಿವಲಿಂಗ, ಪ್ರಭಾವಳಿ, ಇಲ್ಲಿ ದೀಪಸ್ತಂಭ, ರಾಜಕತ್ತಿ, ಸೂರ್ಯಚಂದ್ರ, ವೃಷಭ. ಇದು ಆ್ಯಕ್ಚುಲಿ ದನ ಅಲ್ಲ, ವೃಷಭ, ನಂದಿ ಹೇಳ್ತಾರಲ್ವ, ಬರುತ್ತೆ. ನೆಗೆಟಿವ್ ಇಮೇಜ್ ಅಂತ ಫೋಟೋ ಇದು ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಕೂಡ ಬರುತ್ತೆ. ನೆಗೆಟಿವ್ ಮಾಡ್ಕೊಂಡು ನಾವು ಓದುವಂಥದ್ದು, ಅದಕ್ಕೆಲ್ಲ ಸಾಫ್ಟ್ವೇರ್ ಯೂಸ್ ಮಾಡ್ತೇವೆ ನಾವು. ಇಲ್ಲಿ ಆ ಥರ ತಿಕ್ಕಬೇಕಾಗಿಲ್ಲ ಸರ್, ನೀವು ರೌಂಡ್ ಹೇಗೆ ಬೇಕು ತಿಕ್ಬೋದು. ಹ್ಯಾಂಡ್ ಸ್ವಲ್ಪ ಜಾಗುತ್ತೆ, ಈ ರಿಂಗ್ ಎಲ್ಲ ಇದ್ದರೆ ಕೆಲವೊಮ್ಮೆ. ಮತ್ತು ಇದು ಗ್ರಾನೈಟ್ ಆಗಿರೋದ್ರಿಂದ ಕೆಲವೊಮ್ಮೆ ಈ ಸಣ್ಣ ಸಣ್ಣ ಪೀಸ್ಗಳೆಲ್ಲ ಕೈಗೆ ಹಿಡ್ಕೊಳ್ತೇವೆ. ಅವು ಡ್ರೈ ಆಗಬೇಕಾ ವೆಯ್ಟ್ ಮಾಡ್ಬೋದು, ಡ್ರೈ ಆಗೋಣ ಮತ್ತೆ ಚೂರು ಹೀಟ್ ಇದೆ ಅಲ್ವಾ. ಸೊ ನಾವೀಗ ಇದು ಯಾವುದು ಡ್ರೈ ಬಟ್ಟೆಯಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ಇದೆಲ್ಲ ವಿಭೂತಿ ಎಲ್ಲ ಜಾಸ್ತಿ ಇರ್ತದೆ ನೋಡಿ, ಅದೆಲ್ಲ ಕಂಟೆಂಟ್ ಹೋಗುತ್ತೆ ಆಲ್ಮೋಸ್ಟ್ ಇದರಲ್ಲಿ. ಇಲ್ಲಿ ಅಷ್ಟೇ ಇರುವಂಥದ್ದೆಲ್ಲ ಆಲ್ಮೋಸ್ಟ್ ಹೋಗ್ತದೆ ನೋಡಿ. ಈಗ ಇದಕ್ಕೆ ಹೋಯ್ತಲ್ವಾ. ಸೊ ನೆಕ್ಸ್ಟ್ ಸ್ಪಾಂಜ್ ಸ್ವಲ್ಪ ಇದಂತ ವೆಟ್ಟಿರಬೇಕು, ತುಂಬ ಕೂಡ ನೀರಿರಬಾರ್ದು, ಸ್ವಲ್ಪ ಇರಬೇಕು ಅಷ್ಟೇ. ಸೊ ಈಗ ಅಕ್ಷರಗಳು ನಿಮಗೆ ಓದಲಿಕ್ಕೆ ಬರುತ್ತೆ, ಆಯಿತಾ. ಒಂದು ಲೈನ್ ಬಂತಲ್ಲ ಅಲ್ಲ, ಅದು ಉಳಿದ ಗೊತ್ತಾಗುತ್ತೆ ಈ ಥರ ಇಸ್ವಿ ಅಂತ ಅಂಡರ್ಸ್ಟುಡ್. ನಾನು ಹೇಳಿದೆ ಅಂದರೆ ಈ ಥರ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಥರ ಕಾಣಿಸ್ತಾ ಉಂಟಲ್ವ. ಇಲ್ಲಿ ಹರಿರಾಯ ವಿಬಡ ಭಾಷೆಗೆ ತಪ್ಪುವ ರಾಯರ ಗಂಡ ವೀರ ಇದು ವೀರ ಮಲ್ಲಿಕಾರ್ಜುನ ರಾಯ.